ಕ್ವೆಶ್ಚನ್ ಕೇಳ್ತಾ ಇರುವುದಂದರೆ ಒಂದು ಹ್ಯಾಂಡ್ ಆ್ಯಂಡ್ ಫುಟ್ ಅಂತ ಒಂದು ಡಿಸೀಸ್ ಸಂಬಂಧಪಟ್ಟವಾಗಿ ಅದು ನಾವು 2-3 ತಿಂಗಳ ಹಿಂದೆ ಒಂದು ಪ್ರಕರಣ ಈ ರೀತಿ ಗಮನಕ್ಕೆ ಬರುವಾಗ ನಮ್ಮ ಒಂದು ಸರ್ವೆಲೆನ್ಸ್ ಯೂನಿಟಿಂದ ವಿಶೇಷವಾಗಿ ಸ್ಯಾಂಪಲ್ ತೆಗೆದು ಸ್ಪೆಷಲ್ ಟೆಸ್ಟಿಂಗ್ ಎಲ್ಲ ಮಾಡುವಾಗ ಅದಕ್ಕೆ ಅದು ಕನ್ಫರ್ಮ್ ಆಗಿದೆ, ಅಂದರೆ ಹ್ಯಾಂಡ್ ಆ್ಯಂಡ್ ಫುಟ್ ಅಂತ. ಅದಕ್ಕೆ ಸಂಬಂಧಪಟ್ಟಾಗೇ ಈಗ ಮ್ಯಾಕ್ಸಿಮಮ್ ಕ್ಲಾರಿಫಿಕೇಷನ್ ಕೊಡ್ತಾ ಇರೋದು. ಅದಕ್ಕೂ ಈಗ ನಾವೇನು ಹೇಳ್ತಾ ಇದ್ದೀವಲ್ಲ ಇದಕ್ಕೂ ಏನು ಸಂಬಂಧ ಇಲ್ಲ. ಸೊ ಆದ್ದರಿಂದ ಇದನ್ನು ಸಾರ್ವಜನಿಕರಲ್ಲೂ ಕೂಡ, ಯಾಕಂದರೆ ಯಾವುದೇ ರೀತಿಯಲ್ಲಿ ನಾವು ಎಚ್ಚರದಿಂದ ಇರಬೇಕು, ಯಾವುದೇ ರೀತಿಯಲ್ಲಿ ಭಯಕ್ಕೆ ಒಳಗಾಗೋದು ಅವಶ್ಯಕತೆ ಇಲ್ಲ. ಬಟ್ ಆ ರೀತಿ ಒಂದು ಸಿಮಿಲರ್ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟವಾಗಿ ನಮಗೆ ಮಾಹಿತಿ ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸುಮಾರು ಪ್ರೈವೇಟ್ ಕ್ಲಿನಿಕ್ಸ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸು, ನಮ್ಮ ಆಸ್ಪತ್ರೆಗಳೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಸರ್ವೆಲೆನ್ಸ್ ಆಗಬೇಕು. ಅದಕ್ಕೆ ಸಿಮಿಲರ್ ಇದ್ದರೂ ಕೂಡ ಅದನ್ನು ನಾವು ರೂಲ್ ಔಟ್ ಮಾಡಬೇಕು ಅಂತ ಉದ್ದೇಶದಿಂದ ಯಾವ ರೀತಿ ಟೆಸ್ಟಿಂಗ್ ಎಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋ ರೀತಿಯಲ್ಲಿ ನಾವು ಈಗಾಗಲೇ ಎಲ್ಲರಿಗೂ ಕೂಡ ಮಾಹಿತಿ ರವಾನಿಸಿದ್ದೀವಿ. ನಮ್ಮ ಗಮನಕ್ಕೆ ಕೂಡ ತರಬೇಕು ಅಂತ ಕೂಡ ಸಾರ್ವಜನಿಕರಲ್ಲಿ ವಿನಂತಿ ಮಾಡುತ್ತೇವೆ. ಸದ್ಯಕ್ಕೆ ಯಾವುದೇ ರೀತಿ ಆ ರೀತಿ ಪ್ರಕರಣಗಳಿಲ್ಲ. ಓಕೆ, ಥ್ಯಾಂಕ್ ಯು.